ಬಂಟ್ವಾಳದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಕಾರಿಂಜೇಶ್ವರ ಕ್ಷೇತ್ರದ ಪರಿಸರದಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಂತೆ ನವೆಂಬರ್ 21ರಂದು ಪ್ರತಿಭಟನೆ ನಡೆಸಿ 1 ತಿಂಗಳ ಗಡುವನ್ನು ನೀಡಿದ್ದೆವು. ಆದರೆ ಆ ಆಗ್ರಹಕ್ಕೆ ಸ್ಪಂದನೆ ಇನ್ನೂ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಡಿಸೆಂಬರ್ 21ರಂದು ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ರುದ್ರಗಿರಿಯ ಭಕ್ತರ ನಡಿಗೆ ಜಿಲ್ಲಾಧಿಕಾರಿ ಕಚೇರಿಯ ಕಡೆಗೆ ಆಯೋಜಿಸಿದ್ದೇವೆಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ ರಾಧಾಕೃಷ್ಣ ಅಡ್ಯಂತಯ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಿನ ಗೃಹ ಸಚಿವರಾಗಿದ್ದ ದಿವಂಗತ VS ಆಚಾರ್ಯ ಗಣಿಗಾರಿಕೆ ನಡೆಯುತ್ತಿರುವ ಸ್ಥಳಕ್ಕೆ ಬಂದು ಕ್ಷೇತ್ರದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಸದಂತೆ ಜಿಲ್ಲಾಧಿಕಾರಿಗೆ ಪತ್ರವನ್ನು ಕಳಿಸಿದರು. ಅದಾದ ನಂತರ ಗಣಿಗಾರಿಕೆ ಸ್ಥಗಿತಗೊಂಡಿತ್ತು. ಆದರೆ ನಂತರ ಮತ್ತೆ ಆರಂಭವಾಗಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ ಸ್ಥಳೀಯ ಸಂಘಟನೆಗಳು ಹಲವು ಬಾರಿ ಪ್ರತಿಭಟನೆಗಳನ್ನು ನಡೆಸಿವೆ. ಜೊತೆಗೆ ಪರಿಸರ ಗಣಿಗಾರಿಕೆ ಹಾಗೂ ಕಂದಾಯ ಇಲಾಖೆಗೆ ಜಿಲ್ಲಾಧಿಕಾರಿಗೂ ನಾವು ದೂರನ್ನ ನೀಡಿದ್ದೇವೆ. ಆದರೆ ಇದುವರೆಗೂ ಮಾಡಿದ್ದ ಹೋರಾಟ ನೀರಿನಲ್ಲಿಟ್ಟ ಹೋಮದಂತಾಗಿದೆ. ಎಲ್ಲ ಇಲಾಖೆಗಳು ಒಟ್ಟಾಗಿ ಸೇರಿ ಗಣಿ ಮಾಫಿಯಾ ಮಾಡಿದೆ ಎಂದು ಆರೋಪಿಸಿದರು. ಆದ್ದರಿಂದ ಡಿಸೆಂಬರ್ 21ರಂದು ಜಿಲ್ಲೆಯ ವಿವಿಧ ಭಾಗಗಳಿಂದ ಮಂಗಳೂರು ನಗರಕ್ಕೆ ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ನಡಿಗೆ ಮೂಲಕ ತೆರಳಿ ಮನವಿಯನ್ನ ನೀಡಲಿದ್ದೇವೆ ಎಂದರು. ಡಿಸೆಂಬರ್ 21, 2021 ಜಿಲ್ಲಾಧಿಕಾರಿಯ ಕಚೇರಿಯ ಕಡೆಗೆ ರುದ್ರಗಿರಿಯ ಭಕ್ತರ ನಡಿಗೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಪಾಯಕಾರಿ ಸ್ಥಿತಿಯಲ್ಲಿ ಇವತ್ತು ಕಾರಿಂಜೇಶ್ವರ ದೇವಸ್ಥಾನದ ಸ್ಥಿತಿ ಇದೆ. ಆದ ಕಾರಣ ಅಲ್ಲಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನು ನಿಷೇಧ ಮಾಡಬೇಕು, ಶಾಶ್ವತವಾಗಿ ನಿಷೇಧ ಮಾಡಬೇಕು. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಯಬಾರದು ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಪತ್ರ ಕಳಿಸಿದ್ದಾರೆ. ಅದರ ಆಧಾರದಲ್ಲಿ ಅಲ್ಲಿ ಗಣಿಗಾರಿಕೆ ನಿಂತಿದೆ. ಪರಿಸರದ ನೆಮ್ಮದಿಯನ್ನು ಕೆಡಿಸತಕ್ಕಂತಹ, ಕ್ಷೇತ್ರದ ಅಸ್ತಿತ್ವಕ್ಕೆ ಕೊಡಲೇಟು ಕೊಡತಕ್ಕಂತಹ ಈ ಕಾರ್ಯ ಆಗಬಾರದು ಅಂತೇಳಿ ಮನವಿಗಳು ಹೋಗಿದೆ, ಪ್ರತಿಭಟನೆಗಳು ಹೋಗಿದೆ, ದೂರುಗಳನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಿದ್ದೇವೆ, ಕಂದಾಯ ಇಲಾಖೆ ದೂರು ಕೊಟ್ಟಿದ್ದೇವೆ, ಅರಣ್ಯ ಇಲಾಖೆ ದೂರು ಕೊಟ್ಟಿದ್ದೇವೆ, ಗಣಿ ಇಲಾಖೆ ದೂರು ಕೊಟ್ಟಿದ್ದೇವೆ, ಪರಿಸರ ಇಲಾಖೆ ದೂರು ಕೊಟ್ಟಿದ್ದೇವೆ. ಅದೆಲ್ಲವೂ ವಿಫಲವಾದಾಗ ಕಾನೂನಾತ್ಮಕವಂತ ಹೋರಾಟಕ್ಕೂ ಇಳಿದಿದ್ದೇವೆ. ಶಾಶ್ವತವಾಗಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನು ಅಲ್ಲಿ ನಿಷೇಧ ಮಾಡಬೇಕು. ಎರಡನೆಯದು, ಅಲ್ಲಿ ಪ್ರವಾಸೋದ್ಯಮದ ಹೆಸರಿನಲ್ಲಿ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಅಲ್ಲಿ ಅದರ ಪಾವಿತ್ರ್ಯತೆ ಹಾಳು ಮಾಡತಕ್ಕಂಥ ಕೃತ್ಯಗಳು ನಡೀತಾ ಇದೆ. ಅದು ನಡೀಲಿಕ್ಕೆ ಅವಕಾಶ ಕೊಡಬಾರದು. ನಿನ್ನೆ ಜಿಲ್ಲಾಧಿಕಾರಿಯವರು ಅಲ್ಲಿ ಬಂದಿದ್ದಾರೆ. ಬಂದು ಅದರ ಬಗ್ಗೆ ಎಲ್ಲ ವರದಿ ಕೊಡಿ ಅಂತ ಹೇಳಿ ಹೋಗಿದ್ದಾರೆ. ಆಮೇಲೆ ಏನು ಕಾನೂನು ಕ್ರಮ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಹಿಂದೂ ಜಾಗರಣ ವೇದಿಕೆ ನಿಶ್ಚಯ ಮಾಡಿದೆ, ಸಮಾಜದ ಎಲ್ಲ ಬಂಧುಗಳನ್ನ, ವಿಶೇಷವಾಗಿ ಶಿವನ ಭಕ್ತರನ್ನ ಜಾಗೃತಗೊಳಿಸಿ ಜಿಲ್ಲಾಧಿಕಾರಿ ಕಡೆ ಬರಬೇಕು. ಒಂದು ದೊಡ್ಡ ರೀತಿಯ ಜನಾಂದೋಲನದ ರೀತಿಯಲ್ಲಿ ಈ 2ನೇ ಹಂತದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ.